ಆತ್ಮೀಯ ಮಾಧ್ಯಮ ಬಂಧುಗಳೇ, ಇವತ್ತೊಂದು ನಾಡ್ದು 19ನೇ ತಾರೀಕಿಗೆ ನಮ್ಮ ಜಿಲ್ಲೆಯ ನೇತೃತ್ವದಲ್ಲಿ ನಡೆಯುವಂತಹ ಅಟಲ್ ವಿರಾಸತ್ ಕಾರ್ಯಕ್ರಮದ ಒಂದು ವಿಚಾರವನ್ನ ಮಾಧ್ಯಮದ ಮುಖಾಂತರ, ದೃಶ್ಯ ಮಾಧ್ಯಮ ಮುಖಾಂತರ ತಿಳಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಗೌರವಾನ್ವಿತ ಎಲ್ಲ ಮಾಧ್ಯಮ ಮಿತ್ರರಿಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತಿನ ನಮ್ಮ ವೇದಿಕೆಯಲ್ಲಿರುವ ನಮ್ಮ ಜಿಲ್ಲೆಯ ಗೌರವಾನ್ವಿತ ಜಿಲ್ಲಾಧ್ಯಕ್ಷರ ಸತೀಶ್ ಕುಂಬಾರ್ ಅವರು, ನಮ್ಮ ರಾಜ್ಯದ ವಿಧಾನದ ಸದಸ್ಯರಾದ ಕಿಶೋರ್ ಕುಮಾರ್ ಪುತ್ತೂರ್ ಅವರು, ನಗರ ಮಂಡಲದ ಅಧ್ಯಕ್ಷರಾದ ಶಿವಕುಮಾರ್ ಅವರು, ಬಿಜೆಪಿಯ ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಸನ್ನ ಮಾಸ್ತರ್ ಅವರು, ಬಿಜೆಪಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರೇಮಾನಂದ್ ಶೆಟ್ಟಿ ಅವರು, ಸೀತಾರಾಮ್ ಶೆಟ್ಟಿ ಅವರು, ಸುನಿಲ್ ಆಳು ಅವರು, ಬಿಜೆಪಿಯ ಜಿಲ್ಲಾ ಉಪಾಧ್ಯಕ್ಷರು, ಹಾಗೇನೆ ಸಂಜೀವ ಮಠದ ಮಾಜಿ ನಮ್ಮ ಶಾಸಕರು, ಒಟ್ಟು ನಮ್ಮ ಎಲ್ಲ ಪಕ್ಷದ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ. ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮಸ್ತೆ. ಅಟಲ್ ವಿರಾಸತ್ ಕಾರ್ಯಕ್ರಮದ ಕ್ಷಣಗಣನೆ ಪ್ರಾರಂಭ ಆಗಿದೆ. 19 ತಾರೀಕಿನ 2 ದಿವಸದಲ್ಲಿ ಬುಧವಾರ 9 ಗಂಟೆಗೆ ಭವ್ಯ ಶೋಭಾಯಾತ್ರೆ ಮುಖಾಂತರ ಮಹಾಲಿಂಗೇಶ್ವರ ದೇವರ ಆ ವಠಾರದಿಂದ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಆ ಶೋಭಾಯಾತ್ರೆ ಸಮಾಪನಗೊಂಡು ಅಲ್ಲಿ ಒಂದು ಅದ್ದೂರಿಯಾಗಿ ಸಭಾ ಕಾರ್ಯಕ್ರಮ, ಅಟಲ್ಜಿಯವರ ಜನ್ಮ ಶತಾಬ್ದಿಯ ಕಾರಣಕ್ಕೋಸ್ಕರ ಜಿಲ್ಲೆಯ ಕಾರ್ಯಕ್ರಮವನ್ನ ಪುತ್ತೂರಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪ್ರತಿ ಬೂತಿನಿಂದ ಪುತ್ತೂರಿಗೆ ಕೊಟ್ಟ ಕಾರಣಕ್ಕೋಸ್ಕರ ಪುತ್ತೂರಿನ ಪ್ರತಿ ಬೂತಿನಿಂದ ಕಾರ್ಯಕರ್ತರು ಅತ್ಯಂತ ಹುಮ್ಮಸ್ಸಿನಿಂದ ಬರ್ತಿದ್ದಾರೆ, ಯುವಕರು ಬರ್ತಿದ್ದಾರೆ, ಹಿರಿಯರು ಬರ್ತಿದ್ದಾರೆ. ಕಾರಣ ಅಟಲ್ಜಿ ಈ ದೇಶ ಕಂಡ ಒಂದು ಅಪ್ರತಿಮ ನಾಯಕ. ಅವರು ಯಾವ ರೀತಿ ಅಂದ್ರೆ ಈ ದೇಶಕ್ಕೆ ಕೊಟ್ಟಂತ ಕೊಡುಗೆಯನ್ನ ಅದು ಎಣಿಸಿದ್ರೆ ಅದೊಂದು ಯುಗ ಮುಗ್ದಿ ಹೋಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೂ ಕೂಡ ಅವರ ನೆನಪು ಸದಾ ಇರ್ಬೇಕು. ಯಾಕಂದ್ರೆ ಸುವರ್ಣ ಚತುಷ್ಪಥ ರಸ್ತೆಯ ಮುಖಾಂತರ ಈ ದೇಶದ ಒಂದು ನಗರವನ್ನ ಜೋಡಿಸುವ ಕೆಲಸ, ಅದ್ರ ಜೊತೆಗೆ ಸಾಕ್ಷರತೆಯ ಮುಖಾಂತರ, ಸರ್ವ ಶಿಕ್ಷಾ ಅಭಿಯಾನದ ಮುಖಾಂತರ ಇವತ್ತೇನು ಇಡೀ ದೇಶವೇ ಸಾಕ್ಷರತೆಗೆ ಸಾಕ್ಷಿ ಆಗ್ಲಿಕ್ಕೆ ಕಾರಣ ಅಟಲ್ಜಿಯವರು. ಅದ್ರ ಜೊತೆಗೆ ಅಟಲ್ಜಿಯವರು ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಮುಖಾಂತರ ಗ್ರಾಮದ ಒಂದು ಕೊಂಡಿಯನ್ನು ಜೋಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಪೋಖ್ರಾನ್ ಅಣು ಪರೀಕ್ಷೆಯ ಮುಖಾಂತರ ಪ್ರಪಂಚಕ್ಕೆ ವಿಶ್ವದ ಶಕ್ತಿಯನ್ನು ತೋರಿಸಿಕೊಟ್ಟಂತ ಧೀಮಂತ ನಾಯಕ, ಕವಿ ಹೃದಯಿ, ಬರಹಗಾರ, ಉತ್ತಮ ವಾಗ್ಮಿ. ತಮ್ಮ ಮೃದು ಸ್ವಭಾವದ ಮುಖಾಂತರ ಇಡೀ ನನ್ನೊಂದು NDA 30 ಪಕ್ಷವನ್ನ, ಬೇರೆ ಬೇರೆ ಪಕ್ಷ ಇದ್ರು ಕೂಡ 30 ಪಕ್ಷವನ್ನು ಒಟ್ಟು ಕೊಂಡೋದಂತ ಆ ಕೀರ್ತಿ ಇದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ. ಆ ಕಾರಣಕ್ಕೆ ನಮ್ಮ ಪುಣ್ಯದ ಕೆಲಸ ಅಂತ ನಾವೆಲ್ಲರೂ ಪುತ್ತೂರಿನ ಎಲ್ಲ ಹಿರಿಯರು 2 ಮಂಡಲಾಧ್ಯಕ್ಷರು, ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಎಲ್ಲ 20 ದಿವಸ ಇದಕ್ಕೆ ತಮ್ಮ ಸಮಯ ಶ್ರಮವನ್ನು ಕೊಟ್ಟಿದ್ದಾರೆ. ಆ ಮುಖಾಂತರ ನಾಡಿನ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರಬೇಕಂತ ಮಾಧ್ಯಮದ ಪತ್ರಕರ್ತರ ಮಿತ್ರರ ಮುಖಾಂತರ ವಿನಂತಿಯನ್ನು ಮಾಡ್ತೇನೆ. ರಾಜ್ಯ ಅಧ್ಯಕ್ಷರಾದಂತ BY ವಿಜೇಂದ್ರನ್ ಅವರು ಬರ್ತಾರೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಸುನಿಲ್ ಕುಮಾರ್ ಅವರು ಬರ್ತಾರೆ, ನಮ್ಮ ಜಿಲ್ಲೆಯ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು, ಉಡುಪಿ ಸಂಸದರಾದಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ಅದರ ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ವಿಧಾನ ಪರಿಷತ್ನ ಶಾಸಕರು, ಉಡುಪಿಯ ಶಾಸಕರು ಬರ್ತಾರೆ. DV ಸದಾನಂದಗೌಡರು, ಹಿರಿಯರಾದ ನಮ್ಮ ಇಲ್ಲಿಯ ನೇತಾರರು DV ಸದಾನಂದಗೌಡರು ಬರ್ತಾರೆ. ಆ ಕಾರಣಕ್ಕೆ ನೀವೆಲ್ಲರೂ ಪತ್ರಕರ್ತರು ಕೂಡ ಆ ಕಾರ್ಯಕ್ರಮ ಬರಬೇಕು. ಯಾಕಂದ್ರೆ ನಿಮ್ಮದು ಕೂಡ ಇದರಲ್ಲಿ ತುಂಬಾ ಯೋಗದಾನ ಬೇಕು. ಯಾಕಂದ್ರೆ ವಾಜಪೇಯಿ ಅವರು ಕೂಡ ಒಬ್ಬರು ಪತ್ರಕರ್ತರು, ಅವರು ಯಾವ ರೀತಿಯ ಸಾಹಿತಿ ಕೂಡ. ಆದ್ರೆ ಅವರು ಆಯ್ದುಕೊಂಡದ್ದು ರಾಜಕೀಯ ಕ್ಷೇತ್ರ ಆಯ್ದುಕೊಂಡ್ರು ಕೂಡ ದೇಶಕ್ಕೋಸ್ಕರನೇ ಬದುಕಿದ್ರು. ಅವರು ತಮ್ಮ ಪ್ರತಿ ಗಳಿಗೆಯನ್ನು ಕೂಡ ದೇಶಕ್ಕೋಸ್ಕರನೇ ಕೊಡೋ ಮುಖಾಂತರ ದೇಶಕ್ಕೆ ಒಂದು ಶಕ್ತಿ ತುಂಬಿದವರು. ಆ ಕಾರಣಕ್ಕೆ ಈ ಕಾರ್ಯಕ್ರಮ ಎಲ್ಲರಲ್ಲಿ ಒಂದು ಉತ್ಸವದ ರೀತಿಯಲ್ಲಿ ಕಾರ್ಯಕ್ರಮ ಮೂಡಿ ಬರ್ಲಿಕ್ಕಿದೆ. ಎಲ್ರಿಗೂ ವಂದಿಸ್ತಾ ಇನ್ನು ಮುಂದಕ್ಕೆ ಜಿಲ್ಲಾಧ್ಯಕ್ಷರು ಪತ್ರಕರ್ತರ ಉದ್ದೇಶ ಮಾತಾಡ್ತಾರೆ. 19ನೇ ತಾರೀಕು ನಡೆಯುವಂತ ಅಟಲ್ ವಿರಾಸತ್ ಕಾರ್ಯಕ್ರಮದ ಎಲ್ಲ ವಿವರನ್ನು ಈಗಾಗಲೇ ನಮ್ಮ ಕಿಶೋರ್ ಅವರು ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯ ಕಾರ್ಯಕ್ರಮ ಆದ್ರೂ ಕೂಡ ಅದನ್ನ ಪುತ್ತೂರಲ್ಲಿ ಒಂದು ಕಾರ್ಯಕ್ರಮವನ್ನ ಸಂಯೋಜನೆ ಮಾಡುವಂತ ಪ್ರಯತ್ನ ನಾವೆಲ್ಲ ಮಾಡಿದ್ದೇವೆ. ಇದು ಸುಮಾರು 2-3 ತಿಂಗಳ ಹಿಂದೆ ಈ ಕಾರ್ಯಕ್ರಮದ ಬಗ್ಗೆ ಯೋಚನೆ ಆಗಿತ್ತು. ನಂತರ ಜಿಲ್ಲೆಯಲ್ಲಿ ನಡೆದಂತ ಬೇರೆ ಬೇರೆ ಘಟನೆ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಮುಂದೆ ಹಾಕಿದ್ದೆವು. 19ನೇ ತಾರೀಕು ಈ ಕಾರ್ಯಕ್ರಮವನ್ನ ಮಾಡುವ ಬಗ್ಗೆ ನಿಶ್ಚಯ ಮಾಡಿದೆವು. ಮತ್ತು ವಿಶೇಷ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು 1991ರಲ್ಲಿ ಬಂದು ಭಾಷಣ ಮಾಡಿದಂತ ಆ ಸ್ಥಳದಲ್ಲೇ ಈ ಕಾರ್ಯಕ್ರಮವನ್ನ ಮತ್ತೆ ಅವರ ನೆನಪಿನ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪ್ರಮುಖ ಹಿರಿಯರನ್ನ ಮತ್ತು ಎಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರ ಹಿತೈಷಿಗಳನ್ನ ಎಲ್ಲರನ್ನ ಕರೆಯುವಂತ ಪ್ರಯತ್ನ ಮಾಡಿದ್ದೇವೆ. ವಿಶೇಷವಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ
ಬೂತ್ ಮಟ್ಟದ ಕಾರ್ಯಕರ್ತರಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆಂದ್ರೆ ನಾನು ಬೂತ್ ಮಟ್ಟದಲ್ಲಿ ಸಂಪರ್ಕ ಮಾಡುವಂತ ಪ್ರಯತ್ನ ನಾನು ಸಹ ಮಾಡಿದ್ದೆ. ನಮ್ಮ ಪುತ್ತೂರಿನ ಎಲ್ಲ ಬಿಜೆಪಿಯ ಪ್ರಮುಖ ಹಿರಿಯ ನಾಯಕರೆಲ್ಲರೂ ಒಟ್ಟಾಗಿ ಒಂದಾಗಿ ಸಂಘಟಿತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಓಡಾಟವನ್ನು ಮಾಡಿದ್ದಾರೆ. ಬೂತಿನಲ್ಲಿ ಅತ್ಯಂತ ಉತ್ಸಾಹದ ವಾತಾವರಣ ಇದೆ. ನಮ್ಮ ಶಕ್ತಿ ಕೇಂದ್ರದ ಮಟ್ಟದ ಏನು ಸಂಘಟನಾತ್ಮಕ ಶಕ್ತಿ ಇದೆ ಎಲ್ಲವನ್ನ ಈ ಒಂದು ಸಂಘಟನೆಯಲ್ಲಿ ಈ ಸಲ ನಾವು ಮನಸ್ಸು ಮಾಡಿದ್ರೆ ಬೇರೆ ವಿಧಾನಸಭಾ ಕ್ಷೇತ್ರದಿಂದ ಕೂಡ ಜನ ತರಬಹುದಿತ್ತು. ಅವರು ಸ್ವಯಂ ಪ್ರೇರಿತವಾಗಿ ಬರಬೇಕು ಹೊರತು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದ ಈ ಒಂದು ಕಾರ್ಯಕರ್ತರನ್ನ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಹಿತೈಷಿಗಳನ್ನ ಸೇರಿಸುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯೋಚನೆ ಮಾಡಿದ್ದೇವೆ. ಉದ್ಘಾಟನೆಯನ್ನು ಈಗಾಗಲೇ ಇಲ್ಲಿರುವಂತೆ ರಾಜ್ಯದ ಅಧ್ಯಕ್ಷರು ಉದ್ಘಾಟನೆಯನ್ನು ಮಾಡ್ತಾರೆ. ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರ್ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರ ಜೀವನ ಚರಿತ್ರೆ ಬಗ್ಗೆ ಅವರು ಮಾತಾಡ್ತಾರೆ. ಈ ಕಾರ್ಯಕ್ರಮ ಬೆಳಿಗ್ಗೆ 9:30 ಗಂಟೆಗೆ ಪ್ರಾರಂಭ ಆದರೆ ಮಧ್ಯಾಹ್ನ 12:30 ಗಂಟೆ ತನಕ ಈ ಕಾರ್ಯಕ್ರಮ ನಡೀತದೆ. ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ಮತ್ತು ಮಾಜಿ ಶಾಸಕರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನೀವು ಕೂಡ ಭಾಗವಹಿಸಬೇಕು. ಇದು ಅತ್ಯಂತ ಉತ್ಸಾಹದ ಕಾರ್ಯಕ್ರಮ. ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶಕ್ಕೆ ಕೊಟ್ಟಿರುವಂತ ಅನೇಕ ಕೊಡುಗೆಗಳನ್ನ ನೆನಪು ಮಾಡುವಂತ ಒಂದು ಪ್ರದರ್ಶನಿ ಕೂಡ ಈ ಕಾರ್ಯಕ್ರಮದಲ್ಲಿ ಇರ್ತದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ರಾಷ್ಟ್ರಕ್ಕೆ ಮತ್ತು ನಮ್ಮ ಸಂಘಟನೆಗೆ ಕೊಟ್ಟಿರುವಂತಹ ಅನೇಕ ಸಂಘಟನಾತ್ಮಕ ಸಂಗತಿಗಳನ್ನು ಕೂಡ ನೆನಪು ಮಾಡುವ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೀತದೆ. ಒಟ್ಟು ಪುತ್ತೂರು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿಯ ಕೇಂದ್ರ. ಈ ಒಂದು ಕೇಂದ್ರದಲ್ಲಿ ಇದೇ ಕೇಂದ್ರದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮೆಲ್ಲರ ಸಂಕಲ್ಪ ಆಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಂಚೆ ಅನೇಕ ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಭಾರತೀಯ ಜನತಾ ಪಾರ್ಟಿಗೋಸ್ಕರ ಮತ್ತು ಜನಸಂಘ ಕಾಲದಿಂದ ಅನೇಕ ಹಿರಿಯರನ್ನ ನಮ್ಮ ಜಿಲ್ಲಾ ಸಮಿತಿಯ ವತಿಯಿಂದ ಅಭಿನಂದನೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದೆವು. ನಾಡಿದ್ದು ಕೂಡ ಅಂತ ಒಂದು ಕೆಲವರನ್ನ ಗುರುತಿಸಿ ಅಭಿನಂದನೆ ಮಾಡುವುದು ಅಂತ ಕೂಡ ಒಂದು ಆಲೋಚನೆಯಲ್ಲಿ ಇದ್ದೇವೆ. ಈ ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವುದರಿಂದ ಅನುಕೂಲಕ್ಕೆ ತಕ್ಕ ರೀತಿಯಲ್ಲಿ ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡುವುದು ಅಂತ ಕೂಡ ನಿಶ್ಚಯ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು. ಈ ಕಾರ್ಯಕ್ರಮದ ಉದ್ದಕ್ಕೆ ಉತ್ಸಾಹದ ವಾತಾವರಣ ನಿರ್ಮಾಣ ಮಾಡುವಲ್ಲಿ ಪುತ್ತೂರಿನ ನಮ್ಮ ಈ ಭಾಗದ ಸುದ್ದಿ ಮಾಧ್ಯಮಗಳ ನಿಮ್ಮ ಕೂಡ ಪಾತ್ರ ದೊಡ್ಡದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ಕಾರ್ಯಕ್ರಮಕ್ಕೆ ದೊಡ್ಡ ರೀತಿಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂದೇಶಗಳನ್ನ ಸಾಮಾನ್ಯರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ತಾವು ಕೂಡ ಒಂದು ಸಹಕಾರವನ್ನ ಕೊಡಬೇಕು ಅಂತ ವಿನಂತಿಯನ್ನ ಮಾಡ್ತೇನೆ. ಈ ಭಾಗದಲ್ಲಿ ಎಲ್ಲ ಜನಪ್ರತಿನಿಧಿ ಆಗಿರುವವರನ್ನು ಎಲ್ಲರನ್ನು ಈ ಕಾರ್ಯಕ್ರಮದಲ್ಲಿ ಸೇರಿಸುವ ಮುಖಾಂತರ ಒಂದು ಅಭೂತಪೂರ್ವ ಕಾರ್ಯಕ್ರಮ 19ನೇ ತಾರೀಕು ಆಗ್ತದೆ. ತಾವೆಲ್ಲರೂ ಸಹಕಾರವನ್ನು ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಇವತ್ತು ಸಂಜೆ ಆಗುವಾಗ ನಮ್ಗೆ ಒಟ್ಟು ನಿಖರ ಸಂಖ್ಯೆ ಸಿಗ್ತದೆ. ಏನಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ನಿಖರವಾಗಿ ಇವತ್ತು ಸಂಜೆ ಒಳಗೆ ಬೂತಿನಿಂದ ನಾವು ಈಗಾಗಲೇ ಬೂತಿನಿಂದ ಒಂದು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ 100 ಆಗಿರುವುದರಿಂದ 100 ಸಂಖ್ಯೆಯಲ್ಲಿ ಬರಬೇಕು ಅಂತ ನಾವು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ನಿಖರವಾದ ಸಂಖ್ಯೆ ಇವತ್ತು ಸಂಜೆ ಒಳಗೆ ಸಿಗ್ತದೆ. ಬಾಗಿ ದೊಡ್ಡ ಪ್ರಮಾಣದಲ್ಲಿ ಸಂಖ್ಯೆಯನ್ನು ಸೇರಿಸಿ ಈ ಕಾರ್ಯಕ್ರಮ ಮಾಡುವ ಬಗ್ಗೆ ನಿಶ್ಚಯ ಮಾಡಿದೆ. ಈಗಾಗಲೇ ಬೆಳಿಗ್ಗೆ ನಾವು ಮಾತಾಡ್ಕೊಂಡಿದ್ದೇವೆ. ಈ ಜಿಲ್ಲೆಯಲ್ಲಿ ವಿಶೇಷವಾಗಿ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಹಲವಾರು ಹಿರಿಯರನ್ನ ಗೌರವಿಸುವಂತ ಸನ್ಮಾನಿಸುವಂತ ಕೆಲಸವನ್ನ ಮಾಡಿದ್ದೇವೆ. ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಒಳಗೆ ನೀವು ಹೇಳಿದಾಗೆ ರಾಮ್ ಭಟ್ರ್ ಅಂತ ಹಿರಿಯರು, ನಮ್ಮ ಬಾಲಕೃಷ್ಣ ರೈ ಅವರು, ನಮ್ಮ ಗೌರಿ ಪಯ್ಯ ಅವರು, ಇನ್ನಿತರ ಅನೇಕ ಹಿರಿಯರು ಈ ಒಂದು ಕ್ಷೇತ್ರದಲ್ಲಿ ಪಾರ್ಟಿಗೋಸ್ಕರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮತ್ತು ಸಂಘಟನೆಗೆ ಶಕ್ತಿಯನ್ನು ತುಂಬಿಸಿದ್ದಾರೆ. ಅವರನ್ನೆಲ್ಲರನ್ನ ನೆನಪಿಸುವ ರೀತಿಯಲ್ಲಿ ಮತ್ತು ಅವರನ್ನೆಲ್ಲ ಒಟ್ಟು ಇವತ್ತು ಆಮಂತ್ರಣ ಕೊಟ್ಟು ಅವರನ್ನು ಕರೆಯುವಂತ ಕೆಲಸವನ್ನು ಕೂಡ ಇವತ್ತು ಕಾರ್ಯಕರ್ತರು, ನಮ್ಮ ಪ್ರಮುಖ ಕಾರ್ಯಕರ್ತರು ಮಾಡ್ತಾರೆ. ಪ್ರದರ್ಶನಿ ಅಂದ್ರೆ ನಾವು ಒಟ್ಟು LED ಮುಖಾಂತರ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೀವನ ಚರಿತ್ರೆ ಮತ್ತು ಅವರು ಮಾಡಿರುವಂತ ಸಾಧನೆಗಳ ಬಗ್ಗೆ ಅನೇಕ ವಿಷಯಗಳನ್ನ ಕೊಡುವ ಪ್ರಯತ್ನವನ್ನ ಮಾಡ್ತೀವಿ. ನಮ್ಮ ರವೀಂದ್ರ ಪ್ರಭು ಅವರ
ಸಂಗೀತ ಕಾರ್ಯಕ್ರಮವನ್ನು ಬೆಳಿಗ್ಗೆ 8 ಗಂಟೆಗೆ ಪ್ರಾರಂಭ ಮಾಡ್ತೇವೆ. 9:30 ಗಂಟೆಗೆ ಅಂದ್ರೆ 10 ಗಂಟೆಗೆ ಸರಿಯಾಗಿ ಸಭಾ ಕಾರ್ಯಕ್ರಮ ಪ್ರಾರಂಭ ಮಾಡ್ತೇವೆ. ಅವರು ನಾಳೆನೆ ಬರ್ತಾರೆ, ಇಲ್ಲಿ ಉಳ್ಕೊಳ್ತಾರೆ. ಇಲ್ಲಿ ಅಥವಾ ಉಡುಪಿಯಲ್ಲಿ ಉಳ್ಕೊಳ್ತಾರೆ. ಈ ಕಾರ್ಯಕ್ರಮಕ್ಕೆ ಸರಿಯಾಗಿ ಅವ್ರು ಬರ್ತಾರೆ. ರವೀಂದ್ರ ಪ್ರಭು ಬಿಹಾರ ಚುನಾವಣೆ ಇದ್ದ ಕಾರಣ, ಬಿಹಾರ ಚುನಾವಣೆಯ ಒಂದು ಮತ್ತು ಇಡೀ ದೇಶದಲ್ಲಿ SIR ಈ ಒಂದು ಚುನಾವಣಾ ಆಗುವ ಕಾರಣ ಸಂಘಟನಾತ್ಮಕವಾಗಿ ಅನೇಕ ಕೆಲಸ ಕಾರ್ಯ ಇರುವುದರಿಂದ ಕೇಂದ್ರದಿಂದ ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ರಾಜ್ಯಾಧ್ಯಕ್ಷರು ಬರೋದ್ರಿಂದ ನಾವು ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ. ಉಡುಪಿಯಲ್ಲಿ ಇರ್ಬೋದು. ಉಡುಪಿಯಲ್ಲಿ ನಮ್ಮ ನಾಡಿದ್ದು ನವೆಂಬರ್ 28ಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಉಡುಪಿಯ ಕೃಷ್ಣ ಮಠಕ್ಕೆ ಕಾರ್ಯಕ್ರಮಕ್ಕೆ ಬರ್ತಾರೆ. ಅದಕ್ಕೋಸ್ಕರ ಅಲ್ಲಿ ಪೂರ್ವಭಾವಿ ಸಭೆಯನ್ನು ಮಾಡುವ ಕಾರ್ಯಕ್ರಮ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಸೂಚನೆ ಕೊಟ್ಟಿರುವಂತದ್ದು ಒಂದೊಂದು ಜಿಲ್ಲಾ ಕೇಂದ್ರದಲ್ಲಿ ಈ ಅಟಲ್ ವಿರಾಸತ್ ಕಾರ್ಯಕ್ರಮ ಮಾಡಬೇಕು ಅಂತ ಸೂಚನೆ ಹಿಂದೆ ಸುಮಾರು 6-8 ತಿಂಗಳ ಹಿಂದೆ ಕೊಟ್ಟಿದ್ದಾರೆ. ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕ್ರಮವನ್ನು ಪುತ್ತೂರಲ್ಲಿ ಮಾಡ್ತಾ ಇದ್ದೀವಿ. ಸಂಘಟನೆ ಮತ್ತು ಸಂಘಟನಾತ್ಮಕ ಕೆಲಸ ಮಾಡುವಂತ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ನೇರ ವ್ಯಕ್ತಿತ್ವದ ಒಂದು ವ್ಯಕ್ತಿ. ಅವರು ಅಜಾತ ಶತ್ರು. ಅವರ ಕಾರ್ಯಕ್ರಮದಲ್ಲಿ ಎಲ್ಲರನ್ನ ಸೇರಿಸುವಂಥದ್ದು ಮತ್ತು ಪಾರ್ಟಿಯಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ವ್ಯತ್ಯಾಸ ಏನಿಲ್ಲ. ಎಲ್ಲ ನಾಯಕರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಭಾಗವಹಿಸ್ತಾರೆ ಈ ಕಾರ್ಯಕ್ರಮದಲ್ಲಿ. ಧನ್ಯವಾದ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.